ನಿಮ್ಮ ನಡೆ ನುಡಿ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಬಿಂಬಿಸುವುದರ ಮುಖಾಂತರ ಮುಂದೆ ಬರುವಂಥ ಎಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಸ್ತಿತ್ವವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪಿಸುವಂತಹ ಒಂದು ಮಹತ್ ಕಾರ್ಯದ ಜವಾಬ್ದಾರಿ ಇವತ್ತು ಗೆದ್ದಂತಹ ನೂತನ ಸದಸ್ಯರ ಮೇಲೆ ಇದೆ. ಇದರ ಜೊತೆ ಇನ್ನೊಂದು ಕಾರ್ಯಕ್ರಮದ ನೆನಪು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆಲ್ಲರಿಗೂ ಒಂದು ಸೌಭಾಗ್ಯ ಸಿಕ್ಕಿದೆ. ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನ ಪುಣ್ಯಭೂಮಿಯಲ್ಲಿ ಪ್ರಭು ಶ್ರೀರಾಮಚಂದ್ರನ ದಿವ್ಯ ದೇಗುಲಕ್ಕೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಶಂಕುಸ್ಥಾಪನೆ ಆಗುವುದರ ಮುಖಾಂತರ ಈ ದೇಶದಲ್ಲಿ ರಾಮರಾಜ್ಯದ ಕನಸನ್ನು ಬಿತ್ತಿದ್ದಾರೆ. ಬಂಧುಗಳೇ, ಆ ದೇವಸ್ಥಾನ ನಿರ್ಮಾಣ ಆಗಬೇಕಾದರೆ ನಮ್ಮ ಸಾಧು ಸಂತರ ಆಶಯ, ಆ ದೇವಸ್ಥಾನದ ಟ್ರಸ್ಟಿನ ಆಶಯ, ನಮ್ಮ ಸಂಘ ಪರಿವಾರದ ಹಿರಿಯರ ಆಶಯ, ಪ್ರತಿಯೊಬ್ಬ ಮನೆಯಿಂದ ಪ್ರತಿಯೊಂದು ಮನೆಯಿಂದ ಸಮರ್ಪಿತ ಮನೋಭಾವನೆಯಿಂದ ಕಾಣಿಕೆ ಸ್ವೀಕಾರ ಆಗಬೇಕು. ಅದಕ್ಕೋಸ್ಕರ ನಮ್ಮ ಮಂಗಳೂರು ವಿಭಾಗದಲ್ಲಿ ಇದೇ ಬರುವ ತಿಂಗಳು 15, 16, 17ನೇ ದಿವಸ 3 ದಿವಸ ಮಹಾ ಅಭಿಯಾನವನ್ನು ಸಂಘ ಪರಿವಾರದ ಪ್ರಮುಖರು ಇವತ್ತು ನಿರ್ಧರಿಸಿದ್ದಾರೆ. ಈ ನಿರ್ಧಾರಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ನಾವೆಲ್ಲ ಕಾರ್ಯಕರ್ತರು ನಮ್ಮ ಪ್ರತಿಯೊಂದು ಬೂತಿನಲ್ಲಿ ಮಂಡಲದ ಅಧ್ಯಕ್ಷನಿಂದ ಹಿಡಿದು ಬೂತಿನ ಅಧ್ಯಕ್ಷ ತನಕ ನಾವು ಇರುವಂತಹ ಪ್ರತಿಯೊಂದು ಬೂತಿನಲ್ಲಿ ಈ 3 ದಿವಸ ಪ್ರತಿಯೊಂದು ಮನೆಗೆ ತೆರಳಿ ಪ್ರತಿಯೊಬ್ಬ ಮನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯಿಂದ ಶ್ರೀರಾಮನ ಭವ್ಯ ದೇಗುಲದ ನಿರ್ಮಾಣಕ್ಕೋಸ್ಕರ ಕಾಣಿಕೆಯನ್ನು ಸ್ವೀಕಾರ ಮಾಡುವಂತಹ ಮಹತ್ ಕಾರ್ಯವನ್ನು ಮಾಡುತ್ತಾ ರಾಮನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ನಿಮ್ಮಿಂದ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯಗಳು ಇನ್ನಷ್ಟು ವಿಸ್ತರಣೆ ಆಗಲಿ. ಇನ್ನಷ್ಟು ಸೂರ್ಯ ಚಂದ್ರಾದಿ ಕಾಲ ಇರುವ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾಗಿ ನಿಲ್ಲಲಿ ಎನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.